ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್, ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸಹ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸೂಪರ್ ಸಿಂಗರ್ ಸೀಸನ್ 3, ಪವರ್ಡ್ ಬೈ ಸಂತೋಷ್ 2 ಸ್ಟಾರ್ ರೈಸ್ ಭದ್ರಾವತಿ. ಈ ಒಂದು ಅದ್ಭುತವಾದಂಥ ವೇದಿಕೆಯಲ್ಲಿ ರಾಜ್ಯದ ಬೇರೆ ಬೇರೆ ಮೂಲೆಗಳಿಂದ ಅದೆಷ್ಟೋ ಸ್ಪರ್ಧಿಗಳು ಬಂದಿದ್ದಾರೆ. ತನ್ನ ಹಾಡಿನ ಮೂಲಕ ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಅನ್ನ ಈ ಒಂದು ವೇದಿಕೆಯಲ್ಲಿ ನೀಡ್ತಾ ಇದ್ದಾರೆ. SP ಬಾಲಸುಬ್ರಹ್ಮಣ್ಯಂ ರೌಂಡ್ಸ್ ಹಾಗೂ ಪುನೀತ್ ರಾಜ್ಕುಮಾರ್ ರೌಂಡ್ಸ್ 2 ಸುತ್ತುಗಳಲ್ಲಿ ಸ್ಪರ್ಧಿಗಳು ಬೇರೆ ಬೇರೆ ರೀತಿಯಲ್ಲಿ ಅದ್ಭುತವಾಗಿ ತನ್ನ ಸಂಗೀತದ ಚಾತುರ್ಪನ್ನ ನೀಡಿದ್ದಾರೆ. ಇದೀಗ ಮುಂದೆ ಪುನೀತ್ ರಾಜ್ಕುಮಾರ್ ಸುತ್ತಿನಲ್ಲಿ ಈ ವೇದಿಕೆಗೆ ಬರ್ತಾ ಇದ್ದಾರೆ ಪಲ್ಲವಿ RK.
ಪಲ್ಲವಿ RK ಅವರು ಹಾಡಿದಂಥ ಪುನೀತ್ ರಾಜ್ಕುಮಾರ್ ಸುತ್ತಿನ ಈ ಒಂದು ಸ್ಟುಡಿಯೋ ರೌಂಡ್ನಲ್ಲಿ ನಮ್ಮ ಜಡ್ಜಸ್ಗಳಿಗೆ ನಿಮ್ಮ ಪರ್ಫಾರ್ಮೆನ್ಸ್ ಎಷ್ಟು ಇಷ್ಟ ಆಯ್ತು ಅನ್ನುವಂಥದ್ದನ್ನು ಕೇಳುವಂಥ ಸಮಯ. ಓವರ್ ಟು ಜಡ್ಜಸ್. ನಮ್ಮ ರಾಜ್ಗೋಪಾಲ್ ಸರ್. ಪಲ್ಲವಿ ನಮಸ್ತೆ ಸರ್. ಫ್ಯಾಂಟಾಸ್ಟಿಕ್, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಐ ಆಮ್ ಇಂಪ್ರೆಸ್ಡ್. ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ ಇಟ್ ವೆರಿ ಕ್ಲೋಸ್ ಟು ದ ಒರಿಜಿನಲ್ ಅಂತ ಅನಿಸ್ತಾ ಇತ್ತು. ಮೇ ಬಿ ಆಫ್ಟರ್ ಸೆಕೆಂಡ್ ಸ್ಟಾಂಜಾ ಸ್ವಲ್ಪ ಪಿಚ್ಚಿಂಗ್ ಏನೋ ಇಶ್ಯೂ ಅಂತ ಅನಿಸಿತ್ತು. ಸೊ ವೆರಿ ಲಿಟಲ್, ಬಟ್ ಓವರ್ ಆಲ್ ಇಟ್ ವಾಸ್ ಸೌಂಡಿಂಗ್ ವೆರಿ ಗುಡ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಓವರ್ ಟು ಗುರೂಜಿ. R.P. ಪಟ್ನಾಯಕ್ ಇಸ್ ಎ ವೆರಿ ನ್ಯಾಚುರಲ್ ಕಂಪೋಸರು, ಹೈದರಾಬಾದ್ ಅವರು. ನನಗೆ ತುಂಬ ಹತ್ತಿರ. ಈಸ್ ವೆರಿ ಗುಡ್ ಫ್ರೆಂಡ್, ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ನನ್ನ ಎಲ್ಲ ಮನೆ ಕಾರ್ಯಕ್ರಮಗಳಿಗೆ ಎಲ್ಲದಕ್ಕೂ ಬರ್ತಾರೆ, ಅವ್ರದಕ್ಕೆ ಹಂಗೆ ಹೋಗ್ತೀವಿ ನಾವು. ಸೊ ಬೇಸಿಕಲಿ ಫ್ಯಾಮಿಲಿ ಫ್ರೆಂಡ್ಸು. ಈ ಹಾಡು ಮೊದಲು ಹಾಡಿದ್ದು ಬೇರೆ ಸಿಂಗರು. ಆಗ ಸಿಂಗರ್ಗೆ ಅಷ್ಟು ಹೆಸರು ಇರಲಿಲ್ಲ. ಇದನ್ನು ಮೊದಲು ಹಾಡಿದ್ದು ಶ್ರೇಯಾ ಘೋಷಾಲ್. ಆಮೇಲೆ ಏನಕ್ಕೋ ಗೊತ್ತಿಲ್ಲ, ಅವ್ರಿಗೆ ಇಷ್ಟ ಆಗಿಲ್ಲ. ಟೋಟಲ್ ಯಾರಿಗೆ ಕಂಪನಿಯವ್ರಿಗೆ ಇಷ್ಟ ಇಲ್ಲ. ಸೊ ಆಮೇಲೆ ಚಿತ್ರಾನ ನನ್ನ ಹತ್ರ ಹೇಳಿದರು, ನೀನು ಹಾಡಿಸು ಅಂತ. ಸೊ ನಾನು ಪಟ್ನಾಯಕ್ ಹತ್ರ ಹೇಳಿ ನಾನು ಹೋಗಿ ಈ ಸಾಂಗನ್ನು ಹಾಡಿಸಿದ್ದು ಚಿತ್ರಮ್ಮ ಅವ್ರ ಹತ್ರ. ಹಾಡಿಸಿ ಈ ಸಾಂಗನ್ನು ಎಡಿಟ್ ಮಾಡಿದ್ದು ನಾನು, ಆಕಾಶು. ಇದರಲ್ಲಿ ಒಂದು 2 ಸಾಂಗು ಟ್ರ್ಯಾಕ್ ಹಾಡಿದೆ ನಾನು ಇನಿಷಿಯಲ್. ಸೊ ಆಮೇಲೆ ಕುನಾಲ್ ಗಾಂಧಿ ಅವರು ಫಸ್ಟ್ ಟೈಮ್ ಕರೆಸಿ ಆಡಿಸಿದ್ರು ಈ ಚಿತ್ರಕ್ಕೆ. ಅಫ್ಕೋರ್ಸ್ ಅಗೇನ್ R.P. ಪಟ್ನಾಯಕ್ ಈಸ್ ಅ ವೆರಿ ನ್ಯಾಚುರಲ್, ತುಂಬ ಒಳ್ಳೆ ಕಂಪೋಸರು. ಅಂದರೆ ಈಸ್ ನಾಟ್ ಎ ಪಕ್ಕಾ ಮ್ಯೂಸಿಷಿಯನ್, ಬಟ್ ಕಂಪೋಸಿಂಗ್ ಟೆಕ್ನಿಕ್ಸ್ ಆಗಲಿ, ದ ಅಮೌಂಟ್ ಆಫ್ ಸಾಂಗ್ ಹಿಟ್ಸ್ ಈಸ್ ಗಿವನ್ ಇಸ್ ಅಮೇಝಿಂಗ್. ಪಲ್ಲವಿ ಹಾಡಿದ್ದು ಚೆನ್ನಾಗಿತ್ತು. ಅಗೇನ್ ಸ್ವಲ್ಪ ಪಿಚ್ಚಿಂಗ್ ಇಶ್ಯೂಸ್ ಇತ್ತು. ಹಳೆ ಸಾಂಗಲ್ಲಿ ಐ ಫೆಲ್ಟ್ ದಟ್ ವಾಸ್ ಸ್ವಲ್ಪ ಕಂಪ್ಯಾರಿಟಿವ್ಲಿ ಹಳೆ ಸಾಂಗ್ ವಾಸ್ ಬಟ್ ಪಿಚ್ಚಿಂಗ್ ಇಶ್ಯೂಸ್ ಇತ್ತು. ಪಿಚ್ಚಿಂಗ್ ಅಲ್ಲಿ ಸ್ವಲ್ಪ ಲ್ಯಾಂಡಿಂಗ್ ನೋಟ್ಸ್ ಎಲ್ಲ ಸ್ವಲ್ಪ ಹೋದಾಗ ಸ್ವಲ್ಪ ಶ್ರುತಿ ಸ್ವಲ್ಪ ಕೆಳಗೆ ಹೋಗ್ತಾ ಇತ್ತು. ಸೊ ದ್ಯಾಟ್ಸ್ ಐ ಥಿಂಕ್ ಎ ಲಿಟಲ್ ಥಿಂಗ್ ಯು ಹ್ಯಾವ್ ಟು ಕರೆಕ್ಟ್ ಯುವರ್ ಸೆಲ್ಫ್. ಅದರ್ವೈಸ್ ಗುಡ್. ಯಾಕಂದರೆ ಫೈನಲಿ ಬಂದರೆ ಒಂದು ಲೆವೆಲ್ ಇರಲೇಬೇಕು, ತಪ್ಪಂತಲ್ಲ. ಇನ್ನು ಸ್ವಲ್ಪ ಕರೆಕ್ಟ್ ಮಾಡಬೇಕು. ಶ್ರುತಿ, ಯು ಹ್ಯಾವ್ ಟು ರಿಯಲಿ ಕಾನ್ಸಂಟ್ರೇಟ್ ವೆಲ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ವಿಮನೋರ್ ಸರ್. ಪಲ್ಲವಿ, ಹಾಂ ಸರ್. ಎಫರ್ಟು ಚೆನ್ನಾಗಿದೆಮ್ಮ. ತುಂಬ ಪ್ರಾಕ್ಟೀಸ್ ಮಾಡಿದ್ಯಾ. ಹಾಗೆ ಪ್ರಾಕ್ಟೀಸ್ ಮಾಡ್ತಾಯಿರು. ಸ್ವರಗಳನ್ನ ಚೆನ್ನಾಗಿ ನೆನಪಿಟ್ಕೊಳ್ಳೋದು ಅಭ್ಯಾಸ ಮಾಡು. ಒಳ್ಳೆ ಫ್ಯೂಚರ್ ಇದೆ ಕಂದ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಓವರ್ ಟು ಮಣಿಕನ್ ಕದ್ರಿ ಸರ್. ಪಲ್ಲವಿ, ಹಲೋ ಸರ್. ಹಲೋ. ಇಲ್ಲ, ಚೆನ್ನಾಗಿತ್ತು, ಸಾಂಗ್ ಚೆನ್ನಾಗಿತ್ತು. ಪಿಚ್ಚಿಂಗ್ ಆ್ಯಂಡ್ ಅದರ್ ಥಿಂಗ್ಸ್ ಅದನ್ನು ಇನ್ನೂ ಸ್ವಲ್ಪ ಬೆಟರ್ ಮಾಡಿದರೆ ಚೆನ್ನಾಗಿರುತ್ತೆ. ಓಕೆ, ಆಲ್ ದಿ ಬೆಸ್ಟ್. ಚಿಯರ್ ಅಪ್ ನಾವು. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್ ಪಲ್ಲವಿ. ಥ್ಯಾಂಕ್ ಯು. ಪುನೀತ್ ರಾಜ್ಕುಮಾರ್ ರೌಂಡ್ಸ್ನ ಸ್ಟುಡಿಯೋ ಸುತ್ತಿನ ಈ ಒಂದು ಸ್ಪರ್ಧೆಯ ಮುಂದಿನ ಸ್ಪರ್ಧಿ ಕುಂದಾಪುರದಿಂದ ಬರ್ತಾ ಇದ್ದಾರೆ. ದಾರಿಣಿ ಫ್ರಮ್ ಕುಂದಾಪುರ.
ಮನಸ್ಸಲ್ಲಿ ಚೂರು ಜಾಗಬೇಕಿದೆ. ಕೇಳಲಿ ಹೇಗೆ ತಿಳಿಯದಾಗಿದೆ. ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ. ಮಾತೆಲ್ಲ ಮುಗಿದ ಮೇಲೆ ಧ್ವನಿಯೊಂದು ಕಾಡಿದೆ. ಕಣ್ಣು ತೆರೆದು ಕಾಣುವ ಕನಸೇ ಜೀವನ. ಸಣ್ಣ ಹಠವ ಮಾಡಿದೆ ಹೃದಯ ಈ ದಿನ. ಇದೆಯ ದೂರವಾಣಿಯ ಕರೆಯ ರಿಂಗಣ. ಕೇಳು ಜೀವವೇ ಈತಕ್ಕೆ ಕಂಪನ. ಹೃದಯವು ಎಲ್ಲಿ ಕಳೆದು ಹೋಗಿದೆ. ಹುಡುಕಲಿ ಬೇಕೆ ತಿಳಿಯದಾಗಿದೆ. ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ. ಮಾತೆಲ್ಲ ಮುಗಿದ ಮೇಲೆ ಧ್ವನಿಯೊಂದು ಕಾಡಿದೆ. ಹೇಳುವುದು ಏನು ಉಳಿದು ಹೋಗಿದೆ. ಹೇಳಲಿ ಹೇಗೆ ತಿಳಿಯದಾಗಿದೆ. ಎಸ್ ಧಾರಿಣಿ ಫ್ರಮ್ ಕುಂದಾಪುರ. ನೀವು ಹಾಡಿರುವಂಥ ಹಾಡು ನಮ್ಮ ಜಡ್ಜಸ್ಗಳಿಗೆ ಎಷ್ಟು ಇಷ್ಟ ಆಗಿದೆ ಅನ್ನುವಂಥದ್ದು ಕೇಳುವಂಥ ಸಮಯ. ಓವರ್ ಟು ಗುರುಜಿ. ಧಾರಿಣಿ, ನಮಸ್ತೆ ಸರ್. ಓಕೆ, ಈ ಸಾಂಗ್ ಸೆಲೆಕ್ಟ್ ಮಾಡೋ ಕಾರಣ? ತುಂಬ ಮೆಲೋಡಿಯಸ್ ಸಾಂಗು ಆ್ಯಂಡ್ ಮಿಲನ ಮೂವಿದ್ದು ನನ್ನ ಫೇವ್ರೆಟ್ ಸಾಂಗ್ ತುಂಬ. ಆ್ಯಂಡ್ ಅಪ್ಪ ಸಜೆಸ್ಟ್ ಮಾಡಿದ್ರು, ಸೊ ತಗೊಂಡೆ. ಎಲ್ಲ ಜಾಸ್ತಿ ಅಪ್ಪನೇ ಸಜೆಸ್ಟ್ ಮಾಡೋದಾ? ಹಾಂ, ಅಪ್ಪ ನಿಮ್ಮ ಅಪ್ಪಾಜಿ ಸಿಂಗರ? ಅಪ್ಪಂಗಂದರೆ ತುಂಬ ಇಂಟ್ರೆಸ್ಟು, ಬಟ್ ಸಿಂಗರ್ ಹಾಡ್ತಾರೆ. ಸಿಂಗರ್ ಹಾಡ್ತಾರೆ. ಬಂದಿದ್ದಾರಾ? ಹಾಂ, ಎಸ್. ಸ್ಟೇಜ್ ಮೇಲೆ ಕರೀರಿ. ಸ್ಟೇಜ್ ಮೇಲೆ ಕರೀರಿ, ನಿಮ್ಮ ಸ್ಟೈಲಲ್ಲಿ ಕರೀರಿ. ಡ್ಯಾಡಿ ಅವಲ್ಲ. ಹಾಂ, ಹೇಗೆ ಕರೆದಿದ್ದು? ಕರೀರಿ ಒಮ್ಮೆ. ಡ್ಯಾಡಿ ಬಲ. ಅಲ್ಲೇ ತುಳು ಉಟ್ಕೊ. ಯಾನಿದ್ರೆ ಇಂಗ್ಲೀಷ್ ಬಾತಾರೆ ಮೊಕ್ಕಡೆ ತುಳು ಬರ್ಪುಂಡು ನಮಗೆ ಕೈತಲ್ದಾರ ಎನ್ನ ಬಂಗದ ಇಂಗ್ಲೀಷ್. ಆಕ್ಚುಲಿ ಇದು ಗೊತ್ತಿದ್ದು ಇಂಗ್ಲೀಷ್ ನಿನ್ನ ಯಾನ್ ಇಂಗ್ಲೀಷ್ ಬಂಗಾಡು 4 ಪಾತ್ಯಗಳು ಬಂಗಾಪಣ ಇಲ್ಲ ಇಂಗ್ಲೀಷ್. ನೋ ನೋ ಬಟ್ ಈ ಮಂಜು ಇವ್ರನ್ನ ಏಪಲ್ ಇಂಗ್ಲೀಷ್ ಮಾಡಿ ಸರ್. ನಮಸ್ತೆ ನಮಸ್ತೆ. ಪ್ರತಿ ಸಲ ವೇದಿಕೆಯಲ್ಲಿ ಹೇಳ್ತಾರೆ, ಯಾವುದೇ ಗೀತೆ ಹಾಡಿದಾಗ ಅಪ್ಪ ಹಾಡ್ತಾಯಿದ್ರು, ಅಪ್ಪ ಹೇಳ್ತಾಯಿದ್ರು ಅಪ್ಪ ಅಪ್ಪ ಅಂತ. ಹಾಗಾಗಿ ನೀವೇ ಸಂಗೀತ ಗುರು ಅಂತ ಅನಿಸುತ್ತೆ. ಗುರೂಜಿಯವರು ಮಾತಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇರಾಗ ತುಳು ಬರ್ಪುಣದೆ ಬರ್ಪುಣ್ ಯಾನು ಈತ ಬಂಗೋಡಿರ್ನ ಮಗಳ ಇಂಗ್ಲೀಷ್ ಮಾತಾಡ್ತೀನಿ ಒಣ್ಣಾಗ ರ್ಯಾಪಿಡ್ ಎಕ್ಸ್ ತೆಪ್ಪದು ನೆಟ್ಟಿತ್ತೆ 3 ದಿವಸದಲ್ಲಿ ಇಂಗ್ಲೀಷ್ ಕಲೀರಿ ಸರ್. ಗುರುನ ಮೇರೆ ಪದ್ಯ ಕಲ್ಪವನು. ಓಕೆ ಆತ
ಇರು ಪದ್ಯವನ್ನು ಬರ ಸರ್ ಎಂಚನೆ ಕೇಂಡದು ಚೂರು ಬೊಕ್ಕ ಪಂಡದು ಭಾರಿ ಇಂಟ್ರೆಸ್ಟ್ ಎಂಕ್ ತುಂಬಿಡ್ದೆ ಪನ್ಪರ ಪದ್ಯ ಪನ್ಪರೆ ಚೂರು ಪಂಪೆ ಸರ್ ಎಂಚನೆ. ಓಕೆ ಆ್ಯಕ್ಚುಲಿ ಇದೇ ಸಿಂಗರ್ ಆವಡೊಂದಿತ್ತನ ಸಿಂಗರ್ ಆವಡೊಂದಿತ್ತು ಆ್ಯಕ್ಚುಲಿ ಯಾನ್ ಎನ್ನ ಜೋಕುಳ್ಳು ತೋಂದುಳ್ಳೆ ಎನ್ನ ಯಾನ್ ಎಂಚ ಇತ್ತದ್ವೇ ಬಂದು ಏತು ಜೋಕುಲಿರಿಗೆ 2 ಜನ ಸರ್. ಆಣ್ ಪೊಣ್ಣ ಪೊಣ್ಣು 2 ಪೊಣ್ಣುಲು ಒಂಜಿ ಆಣು ಒಂಜಿ ಉಂಟು ಪೊಣ್ಣು. ಓಕೆ ಆಯಲ್ಲ ಪದ್ಯ ಅನ್ಪೇನಾ ಪಂಪೆ ಓಕೆ ಬಿಕಾಸ್ ಲಾಟ್ ಆಫ್ ಮಸ್ತ್ ಕಡೆಟ್ ತನಕ ಒಂದಿನ ಜೋಕುಳ್ಳ ಕನೋನು ಜೋಕುಳ್ಳ ತೂಂದು ಅವೇ ಸರ್ ಐನೇ ತೂಪಿನೇ ಯಾನ್ ಜೋಕುಳ್ಳ ಸರ್. ಬಟ್ ಶೀ ಈಸ್ ಗುಡ್ ಆ್ಯಕ್ಚುಲಿ ವೆರಿ ಪ್ರಾಮಿಸಿಂಗ್ ಸಿಂಗರ್. ಬಣ್ಣ ಗುಡ್ ಇಜ್ಜಿಡ ಫೈನಲ್ಸ್ಗೆ ಬರ್ರ ಚಾನ್ಸ್ ಇಜ್ಜಿ ತೂದು ಡೆಫಿನೆಟ್ ಬೊಕ ಸಿಂಗಿಂಗ್ ಏಪಲ್ಲ ಇಟ್ಸ್ ಎ ವೆರಿ ಸೀರಿಯಸ್ ಸಬ್ಜೆಕ್ಟ್. ನೆಟ್ಟದಾದ ಈ ಲೈನ್ ಇಡು ಬೇತೆ ಡಾಕ್ಟರ್ ಅಣ್ಣ ಒಂದು 10-20 ಜನಕ್ಕೆ ಡಿಗ್ರಿ ಹಾಕೊಂಡು ಸರ್ ಅಕ್ಲೆ ಮಾತ ಒಂದಿನ ಕಡೆ ಬೇಲೆ ಹಾಕೊಂಡು ಬಟ್ ಸಿಂಗರ್ಸ್ ಎಂಚ ಪಣ್ಣ ಅಂಟಿಲ್ ಯು ಎಕ್ಸೆಲ್ ಬೇತೆ ಕಲರ್ದು ಮಸ್ತ್ ಮಿತ್ತು ಪೋಯ್ಜಿಡ ಇಟ್ಸ್ ವೆರಿ ಟಫ್ ಟು ಸರ್ವೈವ್. ಸೊ ಬೇಸಿಕಲಿ ಒಂದು ಮಾತಾಡ್ದು ಟಫ್ ಫೀಲ್ಡ್ ಪಂಡಿ ಸಾತಿಗೆ ಆ್ಯಕ್ಚುಲಿ ಒಂದು ಮ್ಯೂಸಿಕ್ ಫೀಲ್ಡ್. ಯಾಕಂದ್ರೆ ಡ್ಯಾನ್ಸರ್ಸ್ ಆಂಡಲ ನಿಕ್ಲಿ ಟೈಮ್ ಪುಂಡು ಆಫ್ಟರ್ 30-35 ಡ್ಯಾನ್ಸ್ ಮಲ್ಪರ ಆಪುಜಿ ಯೂಶ್ವಲಿ ಆ ಪರತ್ ಎನರ್ಜಿ ಪೂಜಿ ಸಿಂಗಿಂಗ್ ಈಗ ಅಚ್ಪತ್ತೆ ಏನು 2 ವರ್ಷ ಮುಟ್ಟ ಮಲ್ತೊಂದು ಪೋಲಿ ಬಟ್ ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ಅವಂದು ಪುಂಡು. ಬಟ್ ಇಟ್ ಇಸ್ ಅ ವೆರಿ ನಾನು ಪನ್ಪುಂಡ ವೆರಿ ಕಾಂಪಿಟೇಟಿವ್ ಫೀಲ್ಡ್ ಬೇತೆ ಫೀಲ್ಡ್ ಕಂಪೇರ್ ಮಲ್ತಲ್ಲ ಕಾಂಪಿಟೇಷನ್ ಬಟ್ ಹೊರ ಕಟ್ ಮಿತ್ತು ಪೋಂಡ ಐ ಮೀನ್ ದಾಟಂಡ ದಿರ್ ಇಸ್ ನಥಿಂಗ್ ಟು ಸ್ಟಾಪ್ ಯು. ಸೊ ಶೀ ಈಸ್ ಡೆಫಿನೆಟ್ಲಿ ಟ್ಯಾಲೆಂಟೆಡ್. ಮಸ್ತ್ ಪ್ರಾಕ್ಟೀಸ್ ಮಾಡ್ಪಾಳು ಸರ್ ಮಸ್ತ್ ಹಾರ್ಡ್ ವರ್ಕ್ ಮಾಡ್ಪಾಳು ಬೊಕ ಕರೆಕ್ಷನ್ಸ್ ಬರ ಏನು ಮಾಡ್ಪ ಹೆಂಗೆ ಪಂಡ ಶ್ರುತಿದ ಚೂರು ನಾಲೆಜ್ ಉಂಟು ಹೆಂಗೆ. ಸೊ ಓಲ್ಡ್ ಶ್ರುತಿ ತತ್ತಣ್ಣ ಹೆಂಗೆ ಚೂರು ಕೂಡಲೇ ಗೊತ್ತಾಪಣ ಅಂದ ಅಲ್ಪ ತತ್ತದಿಂದ ಇನಿಯತ್ ಕಡೆ ತತ್ತಣ್ಣ ಚೂರು 2 ದಿಕ್ಕಡೆ ಶ್ರುತಿ ಬಣ್ಣಗ ಚೂರು ಕೆಬಿ ಕರೆಕ್ಟ್ ಇತ್ತನ್ನ ಒಂಚೂರು ತತ್ತನಲ್ಲ ಕೆಬಿ ಕೇನುಂಡವು ಡಿಫ್ರೆನ್ಸ್ ಉಪ್ಪನು ಮಾಮೂಲಿ ಮ್ಯೂಸಿಷಿಯನ್ಸ್ಗೆಲ್ಲ ಬೇತಾಕಲ್ಲ ಡಿಫ್ರೆನ್ಸ್ ಉಪ್ಪನ ಅದಕ್ಕೆ ಕೆಬಿ ಕರೆಕ್ಟ್ ಬೋರ್ಡ್ ಪದ್ಯವನ್ನು ಹೇಳಿದ ಕೆಬಿ ಕರೆಕ್ಟ್ ಇತ್ತನ ನಂಗೆ ನಮ್ಮನೆ ಕರೆಕ್ಟ್ ಮಲ್ಪೋಲಿ ಒಂತೆ ದಾರಿಣಿ ಕುಡೊಂಜಿ ಮೇಜರ್ ಪಣ್ಣ ವಾಟ್ ಐ ಫೆಲ್ಟ್ ವಾಸ್ ವಿಬ್ರೇಟೋ. ಈ ಏಜ್ಡ್ ಬರ್ರೆ ಬಲ್ಲಿ ಆ್ಯಕ್ಚುಲಿ ವಿಬ್ರೇಟೋ ಸ್ವಲ್ಪ ಏಜ್ ಆಗ್ಬೇಕ ಬರ್ತೀನಿ ಅವು ವಿಬ್ರೇಟೋ ನಿನ್ನ ಟೇಲ್ಸ್ ಜಾಸ್ತಿ ಟೇಲ್ಸ್ ಇಟ್ಲ ಬರೋನಿತ್ತು ಈ ಸರ್ತಿ. ಸೊ ಯು ಹ್ಯಾವ್ ಟು ಅವೇನಂತ ಕಂಟ್ರೋಲ್ ಮಾಡ್ಬೋದು ಯೂಶ್ವಲಿ ಕಂಟ್ರೋಲ್ ಮಾಡ್ಬೋದು ವುಡ್ ನಾವು ಇಟ್ಸ್ ವೆರಿ ಶೇಕಿ ಅಂತ ತೋಜು ನಾವು ಅವು ಓಲ್ ಬೋರ್ಡು ಅವಳು ಮಾತ್ರ ಅಲ್ಪ ಮಾತ್ರ ಕ್ರೆಸೆಂಡೋಸ್ ಅವು ಸೆಕೆಂಡ್ ಅವು ನನ್ನ ಕಲ್ಪೋ ಒಂಜಿ ಪದ್ಯ ಎಂಚ ಪನೋಡು ನವ್ ಯು ಆರ್ ಕಾಪಿಂಗ್ ಸಾಂಗ್ಸ್ ದಟ್ಸ್ ಡಿಫ್ರೆಂಟ್. ಹೊಸ ಪದ್ಯನ ಪನೋಡಂಡ ಓಲು ದಾದ ಮಲ್ಪೋಡು ಓವು ಮಲ್ತಂಡ ಎಡ್ಡೆ ತೋಜುಂಡು ಇಟ್ಸ್ ಎ ಟೋಟಲ್ ಡಿಫ್ರೆಂಟ್ ಸಬ್ಜೆಕ್ಟ್. ಅವು ಒಂಜಿ ಪದ್ಯ ಅವು ಹೊಸತ್ ಪನ್ಪಿನಿಂದ ಡೈರೆಕ್ಟ್ ಪನ್ಪಿನ ಎಂಚ ಪನೋಡು ಈಚ್ ಮೈಕ್ರೋ ಸೆಕೆಂಡ್ ಕ್ಯಾನ್ ಬಿ ಪ್ಲ್ಯಾಂಡ್ ಎವ್ರಿ ಮೈಕ್ರೋ ಸೆಕೆಂಡ್ ಕ್ಯಾನ್ ಬಿ ಒಂದು 3 ಇಂಚೇನೆ ಪನೋಡು ಬಣ್ಣ ಇಂಚೇನೆ ಮುಲ್ಪ ಕೆಲವು ಸಿಂಗರ್ಸ್ ಲೈಕ್ ಹೊರ ಪಂಡ ನೆಕ್ಸ್ಟ್ ಟೇಕ್ ಅವೇ ಸೇಮ್ ಟೇಕ್ ಟೆಕ್ನಿಕಲಿ ಪನ್ಪುಂಡ ಹೊರ ಒಂಜಿ ಸಿಂಗರ್ ಡಿಸೈಡ್ ಮಲ್ತ ಇಂಚ ಪನೋಡು ಪಂಡ ನೆಕ್ಸ್ಟ್ ಟೇಕ್ ಬತ್ತ ನಾವೇನು ಒಟ್ಟಿಗೆ ಪಾಡಿನ ಪ್ಲ್ಯಾನ್ ಜಾಪುಂಡು ಪಣ ಆತ್ ಪರ್ಫೆಕ್ಟ್ ಒಪ್ಪಿಂಡು ಒಂಜಿ ಟೇಕ್. ಸೊ ಇಟ್ಸ್ ಎ ಟೋಟಲ್ ಡಿಫ್ರೆಂಟ್ ಸಬ್ಜೆಕ್ಟ್. ಇಟ್ ಟೇಕ್ಸ್ ಟೈಮ್. ಆಲ್ ದಿ ಬೆಸ್ಟ್ ದಾರಿಣಿ. ಆಲ್ ದಿ ಬೆಸ್ಟ್ ಆ್ಯಕ್ಚುಲಿ ನಮ್ಮ ಮಗಕ್ಲ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಡೂ ವೆಲ್. ಥ್ಯಾಂಕ್ ಯು. ಖುಷಿ ಆಗ್ಬೋಣ ಆಯ್ತು ಜೋಕ್ಲಿಗೆ ಸಪೋರ್ಟ್ ಮಾಡ್ಬಿನಾಗ ಖುಷಿ ಆಗ್ಬೋಣ. ಥ್ಯಾಂಕ್ ಯು ಸರ್. ಎಸ್ ಒಂಜಿ ಪಪ್ಪ ಅದು ದಾರಿಣಿಗೆ ಒಂಜಿ ಏಪಲಂಚೆನೆ ಒಂಜಿ ಅಮ್ಮೇರು ಇಲ್ಲ ಲುಪ್ಪನಾಗ ಅಕ್ಲು ಸಪೋರ್ಟ್ ಮಲ್ತಾನ ಬಾರಿ ಒಂಜಿ ಶಕ್ತಿ ಎನ್ನ ಅಮ್ಮೇರು ಪನಂತೇರಿ ಈ ಮಗನ ಕೈಕ್ ದಿಕ್ಕುಜಾನ್ ಸರಿ ಆತ ಸಪೋರ್ಟ್ ಇತ್ತು ಎನ್ನ ಪಪ್ಪನಲ್ಲ ಅಂಚ ಅದು ಹೆಂಗೆ ಬಾರಿ ಖುಷಿ ಆಣ ಹೆಂಗೆ ಅಪ್ಪ ಎನ್ನಂಡು ಈ ವೇದಿಕೆ ಬಗ್ಗೆ ಪಪ್ಪಡ ಬಡು ಇತ್ತು ಜಾ ಅಜ್ಜಿ ಯಾರು ಬಾರಿ ಮೊಕೆ ಅಂತ ಅಂತೀರಿ ನಿಜ ಅದು ಒಂಜೇ ಒಂಜಿ ಪೆಟ್ಟು ಪಾಡ್ದ ನಾರತ್ತು ಪಪ್ಪ ಪಾಡ್ರೆ ಸುರುಮಂತನ ಬುಡುಪು ನಾರತ್ತು ಆತು ಪಂಡ ಸಾಧಾರಣ ದಿನಾಲ ಡೈಲಿ ಇತ್ತುಂಡು ಪೆಟ್ಟು ಬರುವಂತ ಪೆಟ್ಟು ಚಂದ ಸಾಧಾರಣ ಇತ್ತಂತೆ ಪೆಟ್ಟು ಕಮ್ಮಿ ಅವು ಅಂಚತ್ತೆ ಇತ್ತೆ ಹಾಕುಜೇರು ಪೆಟ್ಟು ಕಮ್ಮಿ ಇತ್ತೆ ಹಾಕುಜೇರು ಪಪ್ಪ ಹಾಕುಜ ಅಂಚ ಇತ್ತಂಚೂರು ಕಮ್ಮಿ ಮಲ್ತೀರ ಅಂಚ ಇತ್ತ ಪಂಡ ಗ್ರೋ ಆಯತೆ ಅಂಚ ಆವಡ್ ಖುಷಿ ಅಂಡೆ ಮಲ್ಲ ಮಲ್ಲ ನಮ್ಮ ತೀರ್ಪುಗಾರರು ನಮ್ಮ ಮಗಲ್ ಮೂಲೊಂಜಿ ವೇದಿಕೆ ಪದ್ಯ ಬಂದೊಂದಲ್ಲ ಎಂಚಾಪುಂಡಿರ ಖುಷಿ ಆಪುಂಡು ಸರ್ ನಿಜವಾದ ಈ ವೇದಿಕೆ ಹಂಚಿದಿನ ಮಲ್ಲ ಮಲ್ಲ ಜಡ್ಜಸ್ನ ಎದುರುಡು ಅಲ್ಲಿ ಪದ್ಯ ಪನ್ಪಣೆ ಅಕ್ಲೆ ನನ್ನೆಲ್ಲ ಮಿಸ್ಟೇಕ್ಸ್ ಇತ್ತು ಕರೆಕ್ಷನ್ಸ್ ಮಾಡ್ಪೇರಿ ಏನು ಅಣ್ಣ ಸಿಂಗಿಂಗ್ ಏನು ಅಳವಡಿಸ್ಕೊಂಡ್ಬಾಳು ಸೊ ಭಾರಿ ಖುಷಿ ಆಪುಂಡು ಸರ್. ಎನ್ನ ಬಗ್ಗೆ ಏನೇನ ಬಗ್ಗೆ ಒಕ್ಕಡೆ ಕೇಂದು ಬನ್ನಿ ಆವಡ್ ದೇವರೆಡ್ಡೆ ಮನ್ಪಡು. ಥ್ಯಾಂಕ್ ಯು ಸೊ ಮಚ್ ಸರ್. ಪಪ್ಪಲ್ಲ ವೇದಿಕೆಗೆ ಬರ್ತೀರಿ ಈಗ ಮುಂದೆ
ರಾಜ್ಗೋಪಾಲ್ ಸರ್. ಧಾರಿಣಿ ನಮಸ್ತೆ ಸರ್. ನಮಸ್ತೆ. ತುಂಬ ಚೆನ್ನಾಗಿತ್ತು, ಯಾಕಂದರೆ ಯುವರ್ ಸಿಂಗಿಂಗ್ ಆಲ್ವೇಸ್ ಗುಡ್, ಅದರಲ್ಲಿ ನೋ ಡೌಟ್ ತುಂಬ ಚೆನ್ನಾಗಿ ಆಡ್ತೀವಿ. ಬಟ್ ಗುರುಕರಣ್ ಸರ್ ಹೇಳಿದರು, ಆ ಲ್ಯಾಂಡಿಂಗ್ ನೋಟ್ಸ್ ಇದೆಯಲ್ಲ ಅಲ್ಲಿ ವಿಬ್ರಾಟೋಸ್ ಮತ್ತು ಆ ಟೇಲ್ ಸಾಂಗ್ ಲೈನ್ನ ಟೇಲ್ಸ್ ಉಂಟಲ್ಲ ಅದೆಲ್ಲ ಸ್ವಲ್ಪ ಶೇಕಿ, ದಟ್ ವಾಸ್ ನಾಟ್ ರಿಕ್ವೈರ್ಡ್. ಹಾಗೆ ಅದನ್ನು ಎಲ್ಲಿ ಬೇಕು ಅಲ್ಲಿ ಮಾತ್ರ ವಿಬ್ರಾಟೋಸ್ ಯೂಸ್ ಮಾಡಿ ಆ ಸಂಗತಿಗಳಂತ ಅರ್ಥ ಮಾಡಿಕೊಳ್ಳಿ. ಆಮೇಲೆ ಈ ಸಾಂಗಿಗೆ ನೀವು ಒಪ್ಪಿಸಿದ್ದೀರಿ ಇಲ್ಲ ಅಂತಿಲ್ಲ, ಬಟ್ ತುಂಬ ಫೋಕಿಶ್ ಸ್ಟೈಲ್ ಬರ್ತಾಯಿತ್ತು, ಆಮೇಲೆ ತುಂಬ ರಾಕ್ ಹೇಳ್ತಾಯಿತ್ತು. ಇದಕ್ಕೆ ಬೇಕಾದ ಒಂದು ಸ್ಮೂತ್ನೆಸ್, ಸಿನಿಮ್ಯಾಟಿಕ್ ಸ್ಟೈಲ್ ಹೇಳ್ತಾರೆ, ಆ ಒಂದು ಡೈನಾಮಿಕ್ಸ್ ಬೇಕಂತ ಅನಿಸ್ತು. ಯಾಕಂದರೆ ಸ್ವಲ್ಪ ತುಂಬ ರಾ ಹಾಡ್ದಾಗೆ ಹೇಳ್ತಾಯಿತ್ತು. ಎಲ್ಲ ಹಾಡಿದಿರಿ, ಎಲ್ಲ ಸಂಗತಿಗಳು ಬರ್ತಾಯಿತ್ತು, ಎಲ್ಲ ಓಕೆ. ಬಟ್ ಅದಕ್ಕೆ ಬೇಕಾಗೋ ಒಂದು ಏನು ಹೇಳ್ತಾ ಕ್ರೀಮ್ ಅಂತ ಹೇಳ್ತದೆ, ದಟ್ ವಾಸ್ ಮಿಸ್ಸಿಂಗ್ ಅಂತ ಹೇಳ್ಬೋದು. ಜಸ್ಟ್ ಆ ಫಿಲ್ಮಿ ಸ್ಟೈಲ್ ಅಂತ ಹೇಳ್ತಾರೆ, ಆ ರೊಮ್ಯಾಂಟಿಕ್ನೆಸ್, ಆ ಸಾಂಗಲ್ಲಿರೋ ಡೈನಾಮಿಕ್ಸ್, ಮಾಡ್ಯುಲೇಷನ್ಸ್ ಅದೆಲ್ಲ ಸ್ವಲ್ಪ ಲ್ಯಾಕಿಂಗ್ ಅನಿಸ್ತಾ ಇತ್ತು. ಓವರ್ ಆಲ್ ಸಾಂಗ್ ಚೆನ್ನಾಗಿತ್ತು. ಇವನ್ ಪಿಚ್ಚಿಂಗ್ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಬಿಟ್ಟು ಇಟ್ ವಾಸ್ ಗುಡ್. ಬಟ್ ಆ ಸಿನಿಮ್ಯಾಟಿಕ್ ಸ್ಟೈಲ್ ಇದೆಯಲ್ಲ, ಕ್ಲಾಸಿಕಲ್ ಹಾಡೋದಕ್ಕೂ ಲೈಟ್ ಹಾಡೋದಕ್ಕೂ ಇದು ಸ್ವಲ್ಪ ಕೆಲವು ಕಡೆ ಆಲ್ಮೋಸ್ಟ್ ರಾಕ್ ಹೇಳ್ತಿತ್ತು, ಜಾನಪದ ಸ್ಟೈಲ್ ಬಂದಾಗೆ. ಆ ಸಣ್ಣ ಸಣ್ಣ ವಿಷಯಗಳನ್ನು ಸ್ವಲ್ಪ ಸ್ಮೂತ್ನೆಸ್, ಓವರ್ ಆಲ್ ಹೇಳಿದಾರ ಸ್ಮೂತ್ನೆಸ್, ಸಾಂಗಿಗೆ ಬೇಕಾದ ಸ್ಮೂತ್ನೆಸ್ ವಾಸ್ ಲ್ಯಾಕಿಂಗ್ ಅಂತ ಅನಿಸ್ತಾ ಇತ್ತು. ಜಸ್ಟ್ ವರ್ಕ್ ಆನ್ ದಿಸ್. ಈ ಟೈಪ್ ಸಾಂಗ್ಗಳಿಗೆ ಬೇರೆ ಬೇರೆ ಜಾನರ್ ಇರ್ತದಲ್ಲ, ಈ ಸಾಂಗಿಗೆ ಸ್ವಲ್ಪ ಅದೆಲ್ಲ ಬೇಕಂತ ಅನಿಸಿತ್ತು. ಓವರ್ ಆಲ್ ಇಟ್ ವಾಸ್ ಎಲ್ಲಿಯೂ ಮೇಜರ್ ಮಿಸ್ಟೇಕ್ಸ್ ಅನಿಸ್ತಿಲ್ಲ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಾಜ್ಗೋಪಾಲ್ ಸರ್. ವಿ ಮನೋಹರ್ ಸರ್. ಧಾರಿಣಿ ನಮಸ್ತೆ ಸರ್. ನಮಸ್ತೆ ಮಾ. ಈಗ ಹಾಡಿನ ಬಗ್ಗೆ ರಾಜಗೋಪಾಲ್ ಸರ್ ಹೇಳಿದರು, ಗುರು ಸರ್ ಹೇಳಿದರು. ಈಗ ನಿನಗೊಂದು ಪ್ರಶ್ನೆ, ಇದು ಸಂಗೀತ ನಿರ್ದೇಶನ ಯಾರು, ಸಾಹಿತ್ಯ ಯಾರು? ಸಾಹಿತ್ಯ ಜಯಂತ್ ಕಾಯ್ಕಿಣಿ ಸರ್ ಅವರು, ಆಮೇಲೆ ಸಂಗೀತ ಮನುಮೂರ್ತಿ ಅವರು. ಗುಡ್. ಮನಮೂರ್ತಿ ಜಯಂತ್ ಕಾಯ್ಕಿಣಿ ಕಾಂಬಿನೇಷನ್ ಭಾಳ ಚೆನ್ನಾಗಿ ಬಂತು ಒಂದು ಸೀಸನಲ್ಲಿ. ಜಯಂತ್ ಕಾಯ್ಕಿಣಿ ಅವರ ಇದು ಮಳೆಯ ಬಗ್ಗೆ ಸುಮಾರು ಬೇರೆ 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 ಜೀವನಕ್ಕೆ ಅದನ್ನು ಕಂಪೇರ್ ಮಾಡಿ ಮಳೆಯನ್ನು ಸಾಕಷ್ಟು ಹಾಡು ಬರೆದಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅದರಲ್ಲಿ ಇದು ಒಂದು. ನಿನ್ನ ಪ್ರಯತ್ನ ಚೆನ್ನಾಗಿದೆ ಕಂದ, ನಾನು ಇನ್ನೇನು ಹೇಳೋದಿಲ್ಲ, ಎಲ್ಲ ಇವರೆಲ್ಲ ಹೇಳಿದ್ದಾರೆ. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮನೋಹರ್ ಸರ್. ವಿ ಎಮ್ ಸರ್. ಥ್ಯಾಂಕ್ ಯು, ವೆಲ್ಕಮ್. ನಾನು ಶಾರ್ಟ್ ಕಟ್ ಬನ್ನಿ ಸರ್. ವಿ ಎಮ್ ಸರ್. ಓಕೆ ಓಕೆ, ಅಂಚನೆ ಕಂಟಿನ್ಯೂ ಮಾಡಿ ಪ್ಲೇ. ವಿ ಎಮ್ ಸರ್. ಹೌ. ಥ್ಯಾಂಕ್ ಯು. ಕದ್ರಿ ಮನಿಕಂದ್ ಸರ್. ಧರಣಿ, ನಮಸ್ತೆ ಸರ್. ನೈಸ್ ಸಾಂಗ್ ಸೆಲೆಕ್ಷನ್ ಚೆನ್ನಾಗಿತ್ತು. ಯಾಕಂದರೆ ನಮಗೆಲ್ರಿಗೂ ಇದು ತುಂಬ ಆತ್ಮೀಯವಾದ ಹಾಡು. ಹಾಗೂ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ತೆರೆಯಲ್ಲಿ ನಾವು ನೋಡಿ ಆನಂದಿಸಿದಂಥ ಹಾಡು. ಎಲ್ಲ ಚಿತ್ರಗಳಲ್ಲೂ ಆನಂದಿಸಿದ್ದೀವಿ. ಆ್ಯಂಡ್ ಇಟ್ಸ್ ಅ ಗ್ರೇಟ್ ಟ್ರಿಬ್ಯೂಟ್. ಆ್ಯಸ್ ಯುವರ್ ಟ್ರಿಬ್ಯೂಟ್ ಯು ಸೆಲೆಕ್ಟೆಡ್ ದಿಸ್ ಸಾಂಗ್. ಆ್ಯಂಡ್ ನಮಗೂ ತುಂಬ ಖುಷಿಯಾಯಿತು. ಎಲ್ಲ ಹೇಳ್ದಂಗೆ ಎಂಡಲ್ಲಿ ಸ್ವಲ್ಪ ವೋಕಲ್ ಕಂಟ್ರೋಲ್ ಬೇಕಿತ್ತು, ಸ್ವಲ್ಪ ಸಿನಿಮ್ಯಾಟಿಕ್. ಅಂದರೆ ಕ್ಲಾಸಿಕಲ್ ಹಾಡೋದು ಬೇರೆ, ಸಿನಿಮಾ ಸಾಂಗ್ಗಳನ್ನು ಹಾಡೋದು ಬೇರೆ, ಅದೊಂದು ಸ್ವಲ್ಪ ಕಮ್ಮಿ ಅನಿಸ್ತು. ಬಟ್ ಅದರ್ ದೆನ್ ದಟ್ ವೆರಿ ಗುಡ್. ಗುಡ್ ಲಕ್. ಎಸ್ ಧಾರಿಣಿ, ಹೇಗಾಯಿತು ಎಲ್ಲ ಕಮೆಂಟ್ಸ್ ಎಲ್ಲ ಕೇಳಿದ್ರಿ. ಅಪ್ಪ ಅಜ್ಜಿ ಕೂಡ ಬಂದರು. ನಿಮ್ಮ ಭಾಷೆಯಲ್ಲಿ, ನಿಮ್ಮ ಮದರ್ ಟಂಗ್ ಯಾವುದು? ನಿಮ್ಮ ಮದರ್ ಟಂಗ್ ತುಳು ಅಲ್ವಾ? ಅದು ಬೇರೆ ರೀತಿ ತುಳು ಇದೆಯಲ್ಲ. ನೀವು ಇರು ತುಳುಟು ಮಲ್ಲೆ ಏನು ಚಾಂಡಿರೇಗೆ ಮಸ್ತ್ ಖುಷಿಯಾನು ಮಿಸ್ಟೇಕ್ಸ್ ಪೂರ ಪಣ್ತೇರ. ನೆಕ್ಸ್ಟ್ ಟೈಮ್ ವಿಬ್ರಾಟೋಸ್ ಕಮ್ಮಿ ಮಾಡ್ತಿತ್ತು, ಲ್ಯಾಂಡಿಂಗ್ಸ್ ಪೂರ ಸರಿ ಮಾಡ್ತಾರೆ ಟ್ರೈ ಮಾಡ್ತಾರೆ. ಮಂಪರತೆ ವಿಬ್ರೇಟೋಸ್ ಒರ ಡೆಮೋ ಕೊರು ದಾದ ವಿಬ್ರೇಟೋ ಬಣ್ಣದಾದ ಅವೆಂಚ ಕಮ್ಮಿ ಅಲ್ಪ ಕಮ್ಮಿ ಮ್ಯಾಂತ್ ಪನ್ನಡ. ಓಕೆ, ಅವತ್ತು ಸುರು ಕೆಂಚ ಪಂಡ ಇತ್ತ ಕಮ್ಮಿ ಮಲ್ತೆ ಎಂಚ ಪಂಡ. ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ, ಮಾತೆಲ್ಲ ಮುಗಿದ ಮೇಲೆ ಧ್ವನಿಯೊಂದು ಕಾಡಿದೆ, ಹೇಳುವುದು ಏನು ಉಳಿದು ಹೋಗಿದೆ, ಹೇಳಲಿ ಹೇಗೆ ತಿಳಿಯದಾಗಿದೆ. ಇದು ಕಟ್ ಮಲ್ತ ಲಾಸ್ಟಿಗೆ ಬ್ರೆತ್ ಕಮ್ಮಿ ಉಪ್ಪುನಾಗ ಆಗಿದೆ ಎಂಚ ಬರೋಣ ಅವ್ರು ಪಿಚ್ ಬೊಕ್ಕಲ್ಲ ಕಮ್ಮಿ ಪೋಂತ ಆ ಪೋರ್ಷನ್ ಯು ಹ್ಯಾವ್ ಟು ಬೇತೆ ಒಂತೆ ಬೋರ್ಡ್ ಹಾಕೋಣ ಒಂತೆ ಟೋಟಲ್ ಕಟ್ ಮಲ್ ಪೋಡಂದು ಅರ್ಥ ಪನ್ಪಿನಿ. ಮಾತ್ರ ಜಾಸ್ತಿ ಪೋಯ್ ಪೆಟ್ಟಿಗೆ ಯು ಫೀಲ್ ಶ್ರುತಿ ಟಿಜ್ಜಿ ಅಂತ ತೋಜುಂಡು. ಓಕೆ,
ಐದು ಬೊಕ್ಕ ಏಪಲ ಫಿಲ್ಮಿ ಸಾಂಗ್ ಇಟ್ ಶುಡ್ ಬಿ ರೊಮ್ಯಾಂಟಿಕ್. ಭಾವ ಅತಿ ಮುಖ್ಯ. ಒಂದು ಸಾಂಗ್ ಇಟ್ ರೊಮ್ಯಾಂಟಿಕ್ ಸಾಂಗ್ ಇಟ್ಸ್ ಮೋರ್ ಆಫ್ ಈ ಇಂಚ ಪನ್ಪವೇನು ಆ ಎಕ್ಸ್ಪ್ರೆಷನ್ ಇಂಚ ಲಿರಿಕ್ದ ಎಕ್ಸ್ಪ್ರೆಷನ್ ಎಕ್ಸ್ಪ್ರೆಸ್ ಮಾಡ್ಕೊಂಡ ಅದು ದಟ್ ತುಂಬ ಕೌಂಟ್ ಆಪುಂಡು. ಶ್ರುತಿ ತಾಳದೊಟ್ಟಿಗೂ ಅವು ಕೊಡೋನಿ ಮೇಯ್ನ್ ಭಾವ. ಓಕೆ, ಇಟ್ ಶುಡ್ ಬಿ ಕ್ಲಾಸಿಕಲ್ ಅನ್ನತ್ತೆ. ಇಟ್ ಈಸ್ ಹೌ ಯು ಮೇಕ್ ಇಟ್ ಸ್ವೀಟ್. ಇತ್ತೆ ಎಂಚ ಆಪುಂಡು ಮಣ್ಣಾಗ ಇತ್ತೆ ಎರಲ ಬಿನ್ನರ್ ಇತ್ತೆ ನಂಗೆ ಇಲ್ಲಾಡು ಪಪ್ಪ ಮಾಡ ಪಾತನ ಪಪ್ಪ ಡ್ಯಾಡಿ ಬಲ ಅವೇ ಮಂಜು ಬನ್ನಾಗ ಎಂಕುಳ್ಳ ಪಣ್ಣಾಗ ಹೇಳಿ ಸರ್ ಡಿಫ್ರೆನ್ಸ್ ಉಂಡಾ? ಆ ಡಿಫ್ರೆನ್ಸ್ ಹಿಂಗಿಲ್ಲ ಬಿಡು. ಓಕೆ, ಹೆಂಗಂದ ಜಾಯಿ ಸರ್ ನೀಕು ಅರ್ಥ ಸಾರಿ ಪಡಗ ಆ್ಯಕ್ಚುಲಿ ಎಂಚ ಗೊತ್ತಂಡ ಈ ಒಂಜಿ ಆ್ಯಕ್ಚುಲಿ ಮನಸ್ಸು ಸ್ವಚ್ಛ ಅನ್ನ ಮನಾಡು ಪಂಡ ಮಾತಾಡಲ್ಲ ಒಂಜೆ ಲೆಕ್ಕ ತೋಪಿನಿ ಮಾತಾಡಲ್ಲ ಒಂಜೆ ಲೆಕ್ಕ ಒಪ್ಪು ಎಡ್ ಬೆಸ್ಟ್. ಎಸ್, ಎಕ್ಸ್ಪ್ರೆಷನ್ ಜಾಸ್ತಿ ಬಿಡ್ಸ ಈತೆ ಒಂದು ಕರೆಕ್ಟ್ ಮಂಜು ಬಣ್ಣ ಇಂಚೆನೇ ಹೋಗ್ಬೋದು. ಥ್ಯಾಂಕ್ ಯು. ಐ ಕಾಂಟ್ ಎಕ್ಸ್ಪ್ರೆಸ್ ಮೈ ಸೆಲ್ಫ್. ಧಾರಿಣಿ, ಥ್ಯಾಂಕ್ ಯು ಧಾರಿಣಿ. Thank you. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಯು ಗಾಟ್ ಗುಡ್ ಕಮೆಂಟ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಧಾರಿಣಿ. ಬಾಯ್. ಪುನೀತ್ ರಾಜ್ಕುಮಾರ್ ಸುತ್ತಿನ ಸ್ಟುಡಿಯೋ ರೌಂಡ್ಸ್ನಲ್ಲಿ ಈ ಒಂದು ಸ್ಪರ್ಧೆಯನ್ನು ವೇದಿಕೆಗೆ ಬರಮಾಡಿಕೊಳ್ಳುವಂಥ ಹೊತ್ತು ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಮೇಘನಾ ನಾಚಪ್ಪ. ಮನಸ್ಸಿಂದು ಕುಣಿದಾಡ
ಮೇಘನಾ ನಾಚಪ್ಪ ಇವರ ಒಂದು ಪರ್ಫಾರ್ಮೆನ್ಸ್ ಯಾವ ಥರ ಆಗಿದೆ ಅಂತ ಕೇಳುವಂಥ ಸಮಯ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಈ ಒಂದು ಹಾಡಲ್ಲಿ ನೀವೆಲ್ಲಿಯಾದರೂ ಹೀರೋಯಿನ್ ಆಗಿರ್ತಿದ್ರೆ ಯಾವ ಥರ ಹಾಡ್ತಿದ್ರಿ? ಹಾಡು ಹೇಳಿ ಡ್ಯಾನ್ಸ್ ಮಾಡ್ತಾಯಿದ್ರಿ? ಒಂದು ಲೈನ್ ಹಾಡಿ ಡ್ಯಾನ್ಸ್ ಮಾಡ್ತಾ. ಡ್ಯಾನ್ಸ್ ಮಾಡಿ ಹಾಡಬೇಕು. ಹೌದು. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. ಹಾಂ, ಈಗೊಂದು ಫೀಲ್ ಬಂತು. ಇನ್ನು ನಾನು ಐ ಆಮ್ ಅಬ್ಸರ್ವಿಂಗ್ ಯು. ನೀವು ಸ್ವಲ್ಪ ಟರ್ನಾಗಿ ಅಬ್ಸರ್ವ್ ಮಾಡಿದ್ದೀರಾ ಅಂತ ಗೊತ್ತಿಲ್ಲ ಸರ್. ಗುರುಜಿ, ವಿ ಮನೋಹರ್ ಸರ್ ಕೂದಲು ಕಟ್ ಮಾಡಿದ್ದಾರೆ ಅವರು. ಹೌದಾ? ಹಾಂ, ಇಲ್ಲಿ ತನಕ ಇತ್ತು. ಹೌದಾ? ಹೌದು ಸರ್. ವೈ ವಾಟ್ ಹ್ಯಾಪನ್? ಅದು ನನ್ನ 10th ಎಕ್ಸಾಮ್ ಇತ್ತು, ಹಾಂ, ಮತ್ತು ತುಂಬ ಫೋಕಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಕೂದಲಿಗೆ ಫೋಕಸ್ ಮಾಡೋದಾ? ಇಲ್ಲ, ಅದು ತಲೆ ಬಾಚೋದು ಟೈಮ್ ತಗೊಳ್ತಾ ಇತ್ತು. ತುಂಬ ಉದ್ದ ಇದ್ದರೆ ಬಾಚೋಕ್ಕೆ ಕಷ್ಟ ಆಗುತ್ತೆ, ಓದೋಕ್ಕೆ ಟೈಮ್ ಸಾಕಾಗಲ್ಲ. ಬ್ಯೂಟಿ ಪಾರ್ಲರಿಗೆ ಹೋಗ್ತಾರೆ. ಹೋಗಿ ಹಾಗಾದರೆ ಮನೋಹರನಿಗೆ ಪ್ರಾಬ್ಲಮ್ ಇಲ್ಲ ಇದೆ, ಆ್ಯಕ್ಚುಲಿ ಚೆನ್ನಾಗಿ ಓದ್ಬೋದು, ಅದಕ್ಕೆ ಅವ್ರು ಆ್ಯಕ್ಚುಲಿ ಹುಷಾರು ಕಲಿಯೋದ್ರಲ್ಲಿ. ಹಾಂ, ಅವ್ರು ಯಾವಾಗಲೂ ಓದ್ತಾ ಇರ್ಬೋದು, ಅವರಿಗೆ ಫೋಕಸ್ ಮಾಡಬೇಕು ಅಂತಿಲ್ಲ, ಅವರೇ ಒಂದು ಫೋಕಸ್. ಹೌದು. ಯಾರು? ಅವರೇ ನಮಗೊಂದು ಫೋಕಸ್ ಇಲ್ಲ. ನಾನಮ್ಮ ತುಳುನಾಡಿಗೆ ಅವರೊಂದು ಬೆಳಕು. ಯಾರು? ಮನೋಹರ್ ಸರ್. ಸಾರಿ ಸರ್. ಮನೋಹರ್ ಸರ್ ತುಳುನಾಡಿಗೆ ಒಂದು ಬೆಳಕು. ನಮ್ಗೆ ಇಡೀ ಖಾಲಿ ತುಳುನಾಡಿಗಲ್ಲ, ಇಡೀ ಕನ್ನಡ ನಾಡಿ ಕರ್ನಾಟಕಕ್ಕೆ ಬೆಳಕು ಅವರು ಅಲ್ವಾ? ನೀವು ಯಾಕೆ ಕಟ್ ಮಾಡಿದಾಗಾದ್ರೆ? ಅದು ಹೇಳಿದ್ನಲ್ಲ, ಅದು ತುಂಬ ಉದ್ದಾಯಿತು ಅಂತ, ಅದಕ್ಕೆ ಅಷ್ಟು ಮೇಂಟೆನೆನ್ಸ್ ಕಷ್ಟ ಆಯಿತು. ಭಾರ ಆಯ್ತಂತ ನನಗೆ ಅವರನ್ನು ಕೇಳೋಕೆ ಮರ್ತೋಗುತ್ತೆ ಎಲ್ಲ ಕ್ವೆಶನ್ಸ್ ಎಲ್ಲ. ನೋ, ಸಮ್ಟೈಮ್ಸ್ ಇಲ್ ಹ್ಯಾಪನಿಂಗ್, ವಿ ಕಾಂಟ್ ಡೂ ಎನಿಥಿಂಗ್. ಈಗ ಆ ಡ್ಯಾನ್ಸ್ ಮಾಡಿದ್ರಲ್ಲ, ನೀವು ಮಾಡಿದ್ರಲ್ಲ, ಯಾರು ಸ್ಟೈಲ್ ಕಾಪಿ ಮಾಡಿದ್ದು? ನಾನು ಅದು ಕೆಲವು ಮಿಕ್ಸ್ ಸೆಮಿ ಕ್ಲಾಸಿಕಲ್ ಮಾಡಿದ್ದು. ಅದು ಯಾರ ಸ್ಟೈಲ್ ಅದು? ಯಾವುದದು? ಗೊತ್ತಾಯ್ತು. ಗೊತ್ತಾಗಿಲ್ಲ? ಯಾರ ಸ್ಟೈಲ್? ಯಾರು ಸ್ಟೈಲ್? ನಿಮ್ಮ ಸ್ಟೈಲ್. ಹಾಂ, ಅವ್ರು ಪಾಪ ಶಂಕರ್ನಾಗ್ ಅಂತ ಹೇಳ್ಸಕ್ಕೆ ಟ್ರೈ ಮಾಡ್ತಾವ್ರೆ. ಹೌದು, ಯಾರು ಹೇಳ್ತಾ ಇಲ್ಲ. ಅದು ಯಾರು? ಯಾಕೆಂದ್ರೆ ಅದು ಆ ಥರ ಇರಲಿಲ್ಲ. ಮಧ್ಯದಲ್ಲಿ ಅರ್ಧ ಶಾರುಖ್ ಬರ್ತಾನೆ, ಆಮೇಲೆ ಮಧ್ಯದಲ್ಲಿ ಯಾರು ಕೀಬೋರ್ಡ್ ಪ್ಲೇ ಮಾಡೋದು, ಹಿಂಗೆಲ್ಲ ಪ್ಲೇ ಮಾಡ್ತಾ ಇದ್ರಿ. ಇದಾ? ಇದು ಕನಸೊಂದು ಶುರು ಆಗೋದು. ಕನಸು ಹೆಂಗೆ ಶುರು ಆಗುತ್ತಾ? ಹಾಂ, ಗಾಳಿಯಲ್ಲಿ ಕನಸು ಕಾಣ್ತಾ ಕನಸೊಂದು ಶುರುವಾಗಿದೆ. ಅದು ಹೇಗೆ ಏನಕ್ಕೆ ಮೇಲೆ ಹೋಗೋದು ಕೈ? ಕನಸು ಮುಗೀತು, ಎಚ್ಚರ ಆಯಿತು. ಸೂಪರ್. ನಾವು ತುಂಬ ಕಲಿಬೇಕು, ನಮಗೆ ಗೊತ್ತಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್ ಮಂಜು. ಎಸ್, ಥ್ಯಾಂಕ್ ಯು. ಎಸ್, ನಾವು ಇವಾಗ ಯಾರ ಹತ್ರ ಕೇಳೋದು? ನೀವು ಕೇಳಬೇಕು. ಯಾರ ಹತ್ರ? ನೀವು ಅಳಬಾರ್ದು, ನನಗೆ ದುಃಖ ಆಗುತ್ತೆ. ರಾಜಗೋಪಾಲ್ ಸರ್ ಹತ್ರ ಕೇಳ. ಎಸ್. ಮೇಘನಾ, ಚೆನ್ನಾಗಿತ್ತು. ಒನ್ಸ್ ಅಗೇನ್ ಹೋಲ್ ಸಾಂಗ್ ನೇಸಲ್ಲಿ ಬರ್ತಾಯಿತ್ತು, ಯಾಕೆ ಅದು ಕಂಟ್ರೋಲ್ ಮಾಡಬೇಕಲ್ಲ. ಈಗ ನೀವು ಸುಮ್ಮನೆ ಹೀಗೆ ಹಾಡಿದ್ರಲ್ಲ, ದಟ್ ವಾಸ್ ಬೆಟರ್. ಆ ರೆಕಾರ್ಡಿಂಗಲ್ಲಿ ಫುಲ್ಲು ನೇಸಲ್ಲಿ ಬರ್ತಾಯಿತ್ತು, ಅದು ಯು ಹ್ಯಾವ್ ಟು ಕಂಟ್ರೋಲ್. ಟೋಟಲಿ ನೇಸಲ್ಲಿ ಬರ್ತಾಯಿತ್ತು. ಆಮೇಲೆ ಆಲಾಪ್ ಅದು 2 ಸಲನೂ, ಫಸ್ಟ್ ಪಲ್ಲವಿ ಬರೋದಕ್ಕೆ ಮುಂಚೆ ಆಲಾಪ್ ಆ್ಯಡ್ಲಿಬ್ ಅಲ್ಲಿಯೂ ಚೆನ್ನಾಗಿರಲಿಲ್ಲ. ಆಮೇಲೆ 2ನೇ ಚರಣ ಮುಂಚೆ ಆಲಾಪ್ ಅಂತ ಅಲ್ಲಿಯೂ ಇಲ್ಲ, ಅದು ನೋಟ್ಗಳು ರೀಚ್ ಆಗ್ತಾ ಇರಲಿಲ್ಲ. ಯಾಕೆಂದರೆ ಯು ಆರ್ ಆಲ್ಮೋಸ್ಟ್ ಯು ಆರ್ ಇನ್ ಫೈನಲ್ ರೌಂಡ್ಸ್. ಈ ಮಿಸ್ಟೇಕ್ಸ್ಗಳು ಆಗಬಾರ್ದು. ಬೇಕೆಂದರೆ ಯು ವುಡ್ ಹ್ಯಾವ್ ಡನ್ ಒಂದು ಹಾಫ್ ನೋಟ್ ಕೆಳಗೆ ಮಾಡ್ಕೊಳ್ಬೋದಾಗಿತ್ತು ಏನೋ. ಒರಿಜಿನಲ್ಗೆ ಹಾಡಿದ್ರೆ ಈ ಫ್ಲ್ಯಾಟ್ಗೆ ಒರಿಜಿನಲ್ ಸ್ಕೇಲ್ ಡೌನ್ ಮಾಡಲಿಲ್ಲಲ್ಲ? ಇಲ್ಲ ಸರ್. ಅದೇ ಒಂದು ಅರ್ಧ ಮನೆ ಡೀಗ್ ಮಾಡ್ಕೊಂಡು ಹಾಡ್ಬೋದಾಗಿತ್ತು. ಈ ಚಿಕ್ಕ ಮಿಸ್ಟೇಕ್ಗಳನ್ನು ಮಾಡಬೇಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಾಜಗೋಪಾಲ್ ಸರ್. ಓವರ್ ಟು ಮಣಿಕಾಂತ್ ಕದ್ರಿ ಸರ್. ಮೇಘನಾ ನಮಸ್ತೆ ಸರ್. ನಮಸ್ತೆ. ನಾನು ಹೋದ ರೌಂಡಿಗಿಂತ ಈ ರೌಂಡಲ್ಲಿ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ವಾಯ್ಸ್ ಕಂಟ್ರೋಲ್ ಬೇಕಮ್ಮ. ಅರೆ ಇವಾಗ ಹಾಡ್ತಾ ಇರೋದು ಓಕೆ, ಬಟ್ ಅಗೇನ್ ವಾಯ್ಸಲ್ಲಿ ಕಂಟ್ರೋಲ್ ಸ್ವಲ್ಪ ಬೇಕಿತ್ತು. ಓವರ್ ಆಲ್ ಇಟ್ ವಾಸ್ ಗುಡ್, ಬಟ್ ಎಕ್ಸ್ಪೆಕ್ಟ್ ಅ ಲಾಟ್ ಫ್ರಮ್ ಯು. ಸೊ ಓಕೆ, ಗುಡ್ ಲಕ್. ಥ್ಯಾಂಕ್ ಯು ಸರ್. ನಗಬೇಕಮ್ಮ, ನಗ್ತಾ ಇರಬೇಕು, ಆಯಿತಾ? ನಗದಿದ್ರೆ ನಗದು, ಇನ್ನೊಬ್ರು ಬರ್ತಾರೆ ನಗದು. ಎಸ್, ವಿ ಮನೋಹರ್ ಸರ್. ಮೇಘನಾ ಸರ್, ಈ ನಿನ್ನ ಒಂದು ಸಾಮರ್ಥ್ಯಕ್ಕೆ ಈ ಹಾಡು ಸ್ವಲ್ಪ ಕಡಿಮೆನೇ. ಹಿಂದೆ ನೀನು ಕೆಲವು ಕ್ಲಾಸಿಕಲ್ 2 ಹಾಡು ಹಾಡಿದ್ದಿದೆಯಲ್ಲ, ಅದು ತುಂಬ ಅದರಲ್ಲಿ ಕೆಲಸ ಇತ್ತು. ಇದರಲ್ಲಿ ಅಷ್ಟು ಕೆಲಸ ಇರಲಿಲ್ಲ. ಆದರೂ ಕೂಡ
ಪ್ರಾರಂಭದಲ್ಲಿ ಸ್ವಲ್ಪ ಇದು ಹೋಯ್ತು, ಅದು ಸರಿಯಾಗಿ ಬರಲಿಲ್ಲ ಅದು ಪ್ರಾರಂಭದಲ್ಲಿ. ಆಮೇಲೆ ಕಂಟ್ರೋಲಿಗೆ ಬಂತು. ಒಟ್ಟಲ್ಲಿ ಹಾಡಿದ್ದು ಚೆನ್ನಾಗಿತ್ತು ಕಂದ. ಥ್ಯಾಂಕ್ ಯು ಸರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್, ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸಹ ಪ್ರಾಯೋಜಕರು